ಎರಡು ಬಲಿಷ್ಠ ತಂಡಗಳು ಅತಿಥಿ ಗಣ್ಯರ ಮುಖ್ಯಾನವಾಗಿ ಹಸ್ತಲಾಘವನ್ನು ಮಾಡಿಕೊಳ್ತಾ ಇದ್ದಾರೆ. ಅಂದು 1936 ಬರ್ಲಿನ್ ಒಲಿಂಪಿಕ್ನಲ್ಲಿ ಒಂದರ ಸ್ವೀಕಾರವನ್ನು ಮಾಡಿ ಹಿಟ್ಲರ್ ನೀಡಿದಂಥ ಸಂದೇಶ, ಕನಸಿನಿಂದ ದೂರವಿರಿ, ಪ್ರಯತ್ನದಿಂದ ಯಶಸ್ಸು ಸಾಧ್ಯ. ಅಂದಿನ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಹೇಳಿರುವಂಥ ಮಾತು, ನನ್ನ ಪ್ರೀತಿಯ ಕ್ರೀಡಾಪಟುಗಳೇ, ಮಹಾನ್ ಸಾಧನೆಯ ಕನಸನ್ನು ಕಾಣಿರಿ, ಆ ಕನಸನ್ನು ನನಸಾಗಿಸುವಂಥ ಬಿಡುಗು ಜಲದ ಪ್ರಯತ್ನ ನಿಮ್ಮದಾಗಲಿ ಎಂದು. ಅದೇ ರೀತಿಯಲ್ಲಿ ಕನ್ನಡ ಚಿತ್ರರಂಗದ ಕರೇಟ್ರ ಕಿಂಗ್ ಖ್ಯಾತಿಯ ಶಂಕರ್ ನಾಗ್ ಹೇಳಿದಂಥ ಮಾತು, ಸತ್ತ ಮೇಲೆ ಮಲಗುವುದು ಇದ್ದೇ ಇದೆ, ಎದ್ದಿದ್ದಾಗ ನೀನೇನಾದರೂ ಸಾಧಿಸಬೇಕೆಂದು. ಆ ನಿಟ್ಟಿನಲ್ಲಿ ಅತಿಥಿ ಗಣ್ಯರ ಹಸ್ತಲಾಘವನ್ನು ಮಾಡಿಕೊಳ್ತಾ ಇದ್ದಾರೆ. ಗಟ್ಟಿ ಚಪ್ಪಾಳೆ ಮೂಲಕ ಅತಿಥಿ ಗಣ್ಯರನ್ನು ಬರಮಾಡಿಕೊಳ್ಬೇಕಾಗಿದೆ. ಎಸ್, ಪ್ರಥಮ ಸರ್ವೀಸ್. ಎಸ್, ಖಾತೆಯನ್ನು ಆರಂಭಿಸಿಕೊಂಡಿದೆ ಟೀಮ್ ಮುಕುಂದ. ಸರ್ವೀಸ್ನಲ್ಲಿ ವೈಫಲ್ಯತೆ, ಈ ಭಾಗದಿಂದ ಆ ಭಾಗಕ್ಕೆ ಹೋಗಲೊಪ್ಪದ ಚೆಂಡು, ಬಹುಶಃ ಇಷ್ಟವಿಲ್ಲವೇನೋ. ಒಂದು ಎಸ್, ಭರತ್ ಭಟ್ಟ ಯಬ 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 ಸತ್ರಿಯಾನ್, ಸತ್ರಿಯಾ ನೀನ್ ಹಿಂಗೂ ಹೊಡಿತೀಯಾ? ಆಯ ತಪ್ಪಿದ, ಹೊಡಿತು. ಐದು 5 ಸಮ. ಕಾದು ಕುಳಿತ ಗಿಡುಗ. Yes, good shot, Satriyan. ಮುಟ್ಟಿದ್ದೆಲ್ಲ ಚಿನ್ನ. Yes. ಎಂಟು ಯಾರಿಗಂಟು 1 ಲಕ್ಷದ ಗಂಟು. ಚಕೌಟ್ ಲಾಭ. 9-8ರಲ್ಲಿ ಮತ್ತೆ ಅಬ್ಬರಿಸುತ್ತಿರುವಂತಹ ಅಶ್ವಲ್ ರೈ. ಓಹೋ, ನೆಲದಲ್ಲಿ ಹರಿದಾಡುವ ನಾಗ, ಎಡೆ ಬಿಚ್ಚಿ ಹೊಡೆದನೀಗ ಅನುಸ್ವರ್ಣ. Yes, check out. Yes, ಮತ್ತೆ ತಡೆಗೋಡೆ. ಅಲ್ಲಿಂದಲ್ಲಿಗೆ ಸುಧೀರ್ ಶೆಟ್ಟಿಯ ಬಲಿಷ್ಠ ಹೊಡೆತ.
ಓಹೋ, ಕೊನೆಯ ಕ್ಷಣದಲ್ಲಿ ಎಚ್ಚೆತ್ತುಕೊಳ್ಳುತ್ತಿರುವಂತಹ ಸತ್ರಿಯನ್. ಯಾಸ್ ತಡೆತ. ಅವನು ಬೆಟ್ಟವಾದರೆ ಇವನು ಬಲು ದೊಡ್ಡ ಪರ್ವತ. 16 ವೈಫಲ್ಯತೆಯನ್ನು ಕಂಡುಕೊಂಡಿದೆ. 17-17ರಲ್ಲಿ ಮತ್ತೆ ಅದೇ ರಾಗ, ಅದೇ ಹಾಡು. each. Yes, good shot. ತಟ್ಟಿ ಮುಟ್ಟಿ ಒಂದಂಕದ ಸೇರ್ಪಡೆಯನ್ನು ಮಾಡಿಕೊಂಡಿರುವಂತ ರಜತ್. What a shot! ಓಹೋ, ರೈತನಿಗೆ ನೇಗಿಲಾದರೆ ಇವನಿಗೆ ಬಲಿಷ್ಠ ಬಾವುಗಳು. ವಾಟ್ ಎ ಗಾಟ್, ಸಿಂಗಲ್ ಪ್ಯಾಕ್. ಟ್ವೆಂಟಿ 21-23. Yes, good God. ಬಲಿಷ್ಠ ತಡೆಗೋಡೆಯನ್ನು ನಿರ್ಮಿಸಿಕೊಂಡಿರುವಂತ ರೈಸನ್ ರೆಬೆಲ್ಲೋ ನಮ್ಮೊಂದಿಗೆ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ. Yes, 23 each. ಅಲ್ಲಿಂದ ಅಲ್ಲಿಗೆ ನವೀನ್ ಕಾಂಚನ್ ಅಲಿಯಾಸ್ ಹುಸೇನ್ ಬೋಲ್ಟ್. ಓಹೋ, ಆಯ ತಪ್ಪಿದ ಹೊಡೆತ. ಪ್ರಥಮ ಸೆಟ್ ಅನ್ನು ಗೆದ್ದುಕೊಂಡಿದೆ ಟೀಮ್ ಮುಕುಂದ. ದ್ವಿತೀಯ ಸೆಟ್ ಅನ್ನು ಗೆಲ್ಲಲೇಬೇಕಾಗಿದೆ ಗೋಲ್ಡನ್ ಈಗಲ್ ಫ್ರೆಂಡ್ಸ್ ಪಣಂಬೂರು. ನೆಟ್ಟನ್ನು ಮುಟ್ಟಿದ್ದೀರಿ. ತಪ್ಪನ್ನು ಗುರುತಿಸಿಕೊಂಡ ದಿನಲ್ಲಿ ಕಣ್ಣಿನ ಮುದ್ದಿನ ತೀರ್ಪುಗಾರರು. 2-1. ವಾಟ್ ಎ ಪ್ಯಾಕ್, ಮೈಸೂರ್ ಪ್ಯಾಕ್, ಬಲಿಷ್ಠ ತಡೆಗೋಡೆ. 3-2. ಎಸ್, ರೈಸನ್ ರೆಬೆಲ್ಲೋ, ಜರ್ಸಿ ನಂಬರ್ 17, ರಾಷ್ಟ್ರೀಯ ಪ್ಲೇಯರ್. ಅಲ್ಲಿಂದ ಅಲ್ಲಿಗೆ ಸುಧೀರ್ ಶೆಟ್ಟಿ, ಶ್ರಾವಣ್ ಶೆಟ್ಟಿ ಎತ್ತುಗೆ ಸುಧೀರ್ ಶೆಟ್ಟಿ ಹೊಡೆತ. ತಾಳಕ್ಕೆ ತಕ್ಕ ಮೇಳ. ತಪ್ಪಾಗಿದೆ, ನೆಟ್ ಅನ್ನು ಮುಟ್ಟಿದ್ದೀರಿ. ಎಕ್ಸಲೆಂಟ್.
ಎಸ್ ಬಲಿಷ್ಠ ತಡೆಗೋಡೆ ರೈಸನ್ ರಬೆಲ್ಲೋ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಆಟಗಾರ, ಅಂತಾರಾಷ್ಟ್ರೀಯ ಪ್ರತಿಭೆ. ಎಸ್ 7-3 ಮುನ್ನಡೆಯೊಂದಿಗೆ ಈ ಪಂದ್ಯ ಮೂರನೇ ಸುತ್ತಿಗೆ ಸಾಗಿ ಬರುವಂತದ್ದು ಕಾಣುತ್ತಿದೆ. और एक बार अच्छी स्मैश मारते हुए क्षत्रिय. बैकलाइन किल द स्मैश. अच्छी स्मैश मारते हुए हेडलाइन शॉट राइसन 8-5. ಎಸ್ ಹೊಂದಾಣಿಕೆ ಕೊರತೆ. ಅದೃಷ್ಟದ ಲಾಭವನ್ನು ಪಡೆದುಕೊಂಡ ಗೋಲ್ಡನ್ ಈಗಲ್ ಫ್ರೆಂಡ್ಸ್ 9-5 9-5. ವಂಚಿಸಲು ಹೋಗಿ ಸ್ವತಃ ವಂಚನೆಗೆ ಟೀಮ್ ಮುಕುಂದ ತಂಡ. ಶಾಟ್ ಪಾಸ್. ಸುಂದರವಾದ ಗ್ಯಾಲರಿ, ಅದ್ಭುತವಾದ ಸಂಘಟನೆ ವಾಲಿಬಾಲ್ ಫ್ರೆಂಡ್ಸ್ ಪಣಂಬೂರು. Yes. 6. What a powerful smash! Jersey number 14, Anush. 12-6. ಸರ್ವಿಸ್ ನಲ್ಲಿ ನಿತ್ರಣ ಸರ್ವಿಸ್. ಊಟ ಮಾಡಿದ್ದು ನಿನ್ನೆ ರಾತ್ರಿ. ಓಹೋ, ಅಶ್ವಲಿನ ಅಡಿಪೊಲಿ ಸ್ಮ್ಯಾಶ್. 14-7 14-7. What a shot! Tsunami smash! Samprit! Excellent mind-blowing game. ಸರ್ವಿಸ್ ನಲ್ಲಿ ಅವಸರದ ಸರ್ವ್. ಓಹೋ, ಹಲ್ವಾ ಪಾಸ್. What a piece! Excellent Fayaz. Jersey number 10. ಮುಕುಂದ್ ಫ್ರೆಂಡ್ಸ್ ಪಣಂಬೂರು ಸರ್ವಿಸ್ ನಲ್ಲಿ ಎಡವಿಕೊಂಡಿದೆ. ಶಾಟ್ ಭರತ್, ಚಿಕ್ಕಮಗಳೂರು ಜಿಲ್ಲೆಯ ರಾಷ್ಟ್ರೀಯ ಪ್ರತಿಭೆ. 11-16. ಓಹೋ, ಸತತ 2 ಸರ್ವಿಸ್ ಕೊಟ್ಟಿಕೊಂಡ ಮುಕುಂದ ಫ್ರೆಂಡ್ಸ್ 17-11 ಮುನ್ನಡೆಯಲ್ಲಿದೆ. ಶಾಟ್ ಕ್ಷತ್ರಿಯ, ಜೆರ್ಸಿ ನಂಬರ್ 5. ಹೊಂದಾಣಿಕೆ ಕೊರತೆ. ಅದ್ಭುತವಾದ ಸರ್ವಿಸ್. ಸೂನಪ್ದ ಬೋನಸ್ ಅಂಕವನ್ನು ಸಂಪಾದಿಸಿಕೊಂಡ ರೈಸನ್. 19-12 സർവീസ്. 19-12 റൈസൻ സർവീസ് ചെയ്യുന്നു. बहुत ही बढ़िया स्मैश. ब्लॉक आउट करते हुए क्षत्रियन, जर्सी नंबर 5 का खिलाड़ी. पास
Oh, Antina touched the ball. Oh, बढ़िया smash. Kshatriya 14-20. Padina lead with the service. Kshatriyan ball please. Shot! Oh! What a power! अंतरराष्ट्रीय प्रतिभा अश्वल राय. Shot! Anush Suvarna. ಅಯ್ಯಯ್ಯಯ್ಯೋ, ಮುಂಜಾನೆಯ ಬಿಸಿಲಿನಲ್ಲಿ ಸುಡು ಬಿಸಿಲು ಹೊಡೆತಗಳು. 23-14. ವಾವ್, ಬ್ಲಾಕ್ ಔಟ್ ಸ್ಮ್ಯಾಶ್. ನಡುಕತ್ತಿಯ ಮೇಲೆ ಹೊಡೆತ. ಬಹಳಷ್ಟು ಹಿನ್ನಡೆಯೊಂದಿಗೆ ಮುಖನ್ ಫ್ರೆಂಡ್ಸ್. ವಾವ್, ಗುಡ್ ಶಾಟ್. ತಾಳಕ್ಕೆ ತಕ್ಕ ಮೇಳ. ಗುಬ್ಬಚ್ಚಿಯ ಮೇಲೆ ಬ್ರಹ್ಮಾಸ್ತ್ರ. ಸ್ಕೋರಿಂಗ್ ಶಾಟ್. ಇದರೊಂದಿಗೆ 25-16 ದ್ವಿತೀಯ ಸೆಟ್ ಅನ್ನು ಗೆದ್ದುಕೊಂಡು ಪೆಟ್ಟಾದ ಹುಲಿ ಅಪಾಯಕಾರಿ ಎಂದು ಸಾಬೀತುಪಡಿಸಿಕೊಂಡಿದೆ ಗೋಲ್ಡನ್ ಈಗಲ್ ಫ್ರಾನ್ಸ್ ಪಣಂಬೂರು. ಇದೀಗ ತೃತೀಯ ಸೆಟ್ಗಾಗಿ ಡೂ ಆರ್ ಡೈ ಎರಡು ತಂಡಗಳು ಮಾಡು ಇಲ್ಲವೇ ಮಡಿ, ಕರೋಯ ಮರೋ. ಎರಡು ತಂಡಗಳಿಗೆ ಪ್ರಥಮ ದ್ವಿತೀಯದ ಹೋರಾಟ. ಗೆದ್ದರೆ 1 ಲಕ್ಷ, ಸೋತರೆ ದ್ವಿತೀಯ 60,000. ಒಂದಂತೂ ಕಟ್ಟಿಟ್ಟ ಬುದ್ಧಿ. ಇದೀಗ ನಿರ್ಣಾಯಕ ಸೆಟ್. ಪ್ರಥಮ ಸೆಟ್ ಅನ್ನು ಗೆದ್ದುಕೊಂಡಿರುವಂತಹ ಟೀಮ್ ಮುಕುಂದ ದ್ವಿತೀಯ ಸೆಟ್ ಅನ್ನಾದರೂ ಬಿಟ್ಟು ಕೊಟ್ಟದಾದರೂ ಏಕೆ? ವಾಲಿಬಾಲ್ ನಲ್ಲೂ ಈಗೂ ಉಂಟೆ. ಪ್ರಥಮ ಎಸ್, ಖಾತೆಯನ್ನು ಆರಂಭಿಸಿಕೊಂಡಿದೆ ಟೀಮ್ ಮುಕುಂದ. ಓಹೋ, ತಿಳಿದವನೇ ಮಹಾಶೂರ. ಶಕ್ತಿಗಿಂತ ಯುಕ್ತಿ ಮೇಲು. What a shot! Raisen Rebello! ರೈಸನ್ ರೆಬೆಲ್ಲೋಗೆ ಕೋಪ ಬಂದಿದೆ. ಎದೆ ಸಂಖ್ಯೆ 17ರಲ್ಲಿ ಗುರುತಿಸಿಕೊಂಡಿರುವಂತಹ ಬಲಿಷ್ಠ ಆಟಗಾರ. Yes, Vice. Poison smash. ಐದು ಮೂರರಲ್ಲಿ ಪಂದ್ಯ ರೋಚಕಗೊಳ್ತಾ ಇದೆ. 5-3. ಯಸ್, ಗುಡ್ ಶಾಟ್ ಸತ್ರಿಯನ್. ಮುಟ್ಟಿದ್ದೆಲ್ಲ ಚಿನ್ನ. ಖಾಲಿ ಜಾಗವನ್ನು ಗುರುತಿಸಿಕೊಂಡಿರುವಂತಹ ಆಟಗಾರ. Yes, good pack. ತಡೆತಾ. Yes, good shot. Ashwal Rai. ಇವರಿಗೆ ಮಣ್ಣಿನ ಮೇಲೆ ಮೋಹ, ಅವರಿಗೆ ಅಂಕದ ಮೇಲೆ ಮೋಹ. ಓಹೋ,
Sabaric. What a finishing! 8-7 8-7 ಬದಲಿ ಅಂಕಣ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಎನ್ನುವ ರೀತಿಯಲ್ಲಿ ಅಂಕಣದ ಬದಲಾವಣೆ. 8-8. ಅಲ್ಲಿಂದ ಅಲ್ಲಿಗೆ ಬಿಸಿ ರಕ್ತದ ತರುಣ ಈ ಭಾಗದ ಅನು ಸುವರ್ಣ. Yes. 10-8 2 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಬಂದಿದೆ ಗೋಲ್ಡನ್ ಈಗಲ್ ಫ್ರೆಂಡ್ಸ್ ಪಣಂಬೂರು. ಒಂಬತ್ತು 10 ಲಾಂಗ್ ಸ್ಮ್ಯಾಶ್. 10-10 ಸಮ. ಓಹ್ 11-10. Yes! Rajat rocket smash. ಓಹೋ ಅಡೇಂಗಪ್ಪ ಎನ್ನವರು ಅಡಿ ಅನುಸುವರ್ಣ. ಚೆಕ್ ಔಟ್. Yes, 14-11 14-11 ಮ್ಯಾಚ್ ಪಾಯಿಂಟ್. ತುರ್ತು ಸಭೆಯನ್ನು ಕೈಗೆತ್ತಿಕೊಂಡಿದೆ ಗೋಲ್ಡನ್ ಈಗಲ್ ಫ್ರೆಂಡ್ಸ್ ಪಣಂಬೂರು. ಇದರೊಂದಿಗೆ ಚಾಂಪಿಯನ್ ಪಟ್ಟದ ರೂವಾರಿಯನ್ನು ತನ್ನದಾಗಿಸಿಕೊಳ್ಳುವುದರ ಮುಖ್ಯ 1 ಲಕ್ಷ ನಗದನ್ನು ತನ್ನದಾಗಿಸಿಕೊಳ್ಳುವಂತಹ ಟೀಮ್ ಮುಕುಂದ ದ್ವಿತೀಯ ಸ್ಥಾನಕ್ಕಾಗಿ ತೃಪ್ತಿಯನ್ನು ಪಡೆದುಕೊಂಡಿರುವಂತಹ ಗೋಲ್ಡನ್ ಈಗಲ್ ಫ್ರೆಂಡ್ಸ್ ಪಣಂಬೂರು ತಂಡಕ್ಕೂ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಇದೀಗ ಸಮಾರೋಪ ಸಮಾರಂಭ ಅಂದರೆ ಬಹುಮಾನ ವಿತರಣಾ ಕಾರ್ಯಕ್ರಮ ಸಾಗಿ ಬರಲಿದ್ದೇವೆ. ಆ ನಿಟ್ಟಿನಲ್ಲಿ ಆಟಗಾರರು ಪ್ರೇಕ್ಷಕರು ನಮ್ಮೊಂದಿಗೆ ಸಹಕರಿಸಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವಾಲಿಬಾಲ್ ಪಂದ್ಯಾಟಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ತೀರ್ಪುಗಾರರು. ಇಂದಿನ ತೀರ್ಪುಗಾರರ ಪೀಠವನ್ನು ಅಲರಿಸಿಕೊಡುವಂತಹ ಹೆಮ್ಮೆಯ ತೀರ್ಪುಗಾರರು ನಮ್ಮೊಂದಿಗೆ ಇದ್ದಾರೆ. ಹದ್ದಿನ ಕಣ್ಣಿನ ತೀರ್ಪುಗಾರರಾಗಿ ನಮ್ಮೊಂದಿಗೆ ಇದ್ದಾರೆ ಶ್ರೀಯುತರಾದಂಥ ಶಿವಕುಮಾರ್ ಸರ್. ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಸಂಸ್ಥೆಯ ಪರವಾಗಿ ಅಭಿನಂದಿಸುತ್ತಿದ್ದೇವೆ. ಕಾರ್ಯಕ್ರಮದ ಹದ್ದಿನ ಕಣ್ಣಿನ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಿದಂತಹ ಹೆಮ್ಮೆಯ ತೀರ್ಪುಗಾರರು. ಅದೇ ರೀತಿ ಇನ್ನೋರ್ವ ತೀರ್ಪುಗಾರರಾದಂತಹ ಶಿವನ್ ಕೇರಳ, ಇವರನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಕಾರ್ಯಕ್ರಮದ ಹದ್ದಿನ ಕಣ್ಣಿನ ತೀರ್ಪುಗಾರರಾಗಿ ಫೈನಲ್ ಪಂದ್ಯಾವಳಿಯ ತೀರ್ಪುಗಾರರಾಗಿ ಸಹಕರಿಸಿದಂಥ ಶ್ರೀಯುತರಾದಂತಹ ಶಿವನ್ ಕೇರಳ, ಇವರನ್ನು ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ಸ್ಕೋರರ್ ಆಗಿ ಸಹಕರಿಸಿದಂತಹ ರಾಘವ್ ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಇವರಿಗೆ ಶ್ರೀಯುತರಾದಂತಹ ವಿಶಾಲ್ ರವರು ಸಂಸ್ಥೆಯ ಪರವಾಗಿ ನೆನಪಿನ ಕಾಣಿಕೆ ಅದೇ ರೀತಿ ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಅದೇ ರೀತಿ ಸ್ಕೋರ್ ಬೋರ್ಡ್ ಅಲ್ಲಿ ಸಹಕರಿಸಿದಂತಹ
ಜಾಯ್ ಸರ್ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆ ಸುಗರಿಸುತ್ತಿದ್ದೇವೆ. ಇವರಿಗೆ ಶ್ರೀಯುತರಾದಂತಹ ಅಯ್ಯಪ್ಪನ್ ರವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಜಾಯ್ ಸರ್, ರಾತ್ರಿ ನಡೆದಂತಹ ಕಾರ್ಯಕ್ರಮದಿಂದ ಇಂದಿನ ಬೆಳಗಿನವರೆಗೆ ಸಂಪೂರ್ಣವಾದ ಸಹಕಾರ ನೀಡಿದಂತಹ ಬಾಲ್ ಬಾಯ್ಸ್ ಇವರಿಗೆ ಗಟ್ಟಿ ಚಪ್ಪಾಳೆ ಮೂಲಕ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಬಾಲ್ ಬಾಯ್ಸ್ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಬೇಕಾಗಿ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಪಂದ್ಯಕೂಟದಲ್ಲಿ ಬಾಲ್ ಬಾಯ್ಸ್ ಹಾಗೂ ಲೈನ್ ಜಡ್ಜಸ್ ಆಗಿ ಸಹಕರಿಸಿದಂತಹ ವಿದ್ಯಾರ್ಥಿಗಳು ಇವರನ್ನೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸಂಸ್ಥೆಯ ಪರವಾಗಿ ಅಭಿನಂದಿಸುತ್ತಿದ್ದೇವೆ. ಗಟ್ಟಿ ಚಪ್ಪಾಳೆ ಮೂಲಕ ಇವರೆಲ್ಲರಿಗೂ ತಮ್ಮ ಅಭಿನಂದನೆಯನ್ನು ಸಲ್ಲಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಇಡೀ ಕಾರ್ಯಕ್ರಮಕ್ಕೆ ವೀಕ್ಷಕ ವಿವರಣೆ ನೀಡಿದಂತಹ ಶ್ರೀಯುತರಾದಂತಹ ಪ್ರಕಾಶ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಕಂಚಿನ ಕಂಠದ ಮುಖ್ಯನೆಲ್ಲರನ್ನು ರಂಜಿಸಿದಂತಹ ಹಾಸ್ಯದ ಹೊನಲಿನೊಂದಿಗೆ ರಂಜಿಸಿದಂತಹ ಪ್ರಕಾಶ್ ಇವರನ್ನು ಪ್ರೀತಿಪೂರ್ವಕವಾಗಿ ಅದೇ ರೀತಿ ಇನ್ನೋರ್ವ ಕಂಚಿನ ಘಟ್ಟದ ವೀಕ್ಷಕ ನಿರೂಪಕ ದಿನೇಶ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಶ್ರೀಯುತರಾದಂತಹ ದಿನೇಶ್ ಇವರಿಗೆ ಲೋಹಿತ್ ಅಶ್ವರ್ ಅವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದಿನ ವಾಲಿಬಾಲ್ ಪಂದ್ಯಾಟದಲ್ಲಿ ಸಂಪೂರ್ಣವಾದ ವೀಕ್ಷಕ ವಿವರಣೆಯನ್ನು ನೀಡಿ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಂತಹ ಹೆಮ್ಮೆಯ ನಿರೂಪಕರು ಗಟ್ಟಿ ಚಪ್ಪಾಳೆ ಮೂಲಕ ಇವರನ್ನು ಪ್ರೀತಿಪೂರ್ವಕವಾಗಿ ಅಭಿನಂದಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ವೀಕ್ಷಕ ವಿವರಕ ಗಿರೀಶ್ ರವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಇವರಿಗೆ ಶ್ರೀಯುತರಾದಂತಹ ಸುಜಿತ್ ರವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಗಟ್ಟಿ ಚಪ್ಪಾಳೆ ಮೂಲಕ ಇವರನ್ನು ಕೂಡ ಅಭಿನಂದಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ವೀಕ್ಷಕ ವಿವರಣೆಗೆ ಸಹಕರಿಸಿದಂತಹ ಅನೀಫ್ ಮುಡುಬೆಲೆ ಇವರನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಶ್ರೀಯುತರಾದಂತಹ ಸುಬ್ರಹ್ಮಣ್ಯ ಸರ್ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದರ ಕಾರ್ಯಕ್ರಮದ ಸಂಪೂರ್ಣವಾದ ಹೊನಲು ಬೆಳಕಿನ ವ್ಯವಸ್ಥೆ, ಅದೇ ರೀತಿ ಧ್ವನಿವರ್ಧಕದ ವ್ಯವಸ್ಥೆ, ಅದೇ ರೀತಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂತಹ ದುರ್ಗಾ ರೈಲ್ ಕ್ರಾಸ್ ಮಾಲಕರು, ಅದೇ ರೀತಿ ಇಂದಿನ ಕಾರ್ಯಕ್ರಮದ ಸಂಪೂರ್ಣವಾದ ಚಿತ್ರಣವನ್ನು ಯೂಟ್ಯೂಬ್ನಲ್ಲಿ ಲೈವ್ ಮುಖೇನ ಸೇವೆಯನ್ನು ಒದಗಿಸಿಕೊಟ್ಟಂತಹ ವಿ4 ಚಾನೆಲ್ನ ಮುಖ್ಯಸ್ಥರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರಿಗೆ ಶ್ರೀಯುತರಾದ ಲೋಹಿತ್ ಅಶ್ವರ್ ಅವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಿಂದ ಸಮಾರೋಪದ ಕಾರ್ಯಕ್ರಮದವರೆಗೆ ಛಾಯಾಚಿತ್ರವನ್ನು ನಡೆಸಿಕೊಟ್ಟಂತಹ ಜೀತು ಮತ್ತು ಬಾಲು ಇವರಿಬ್ಬರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರಿಗೆ ಶ್ರೀಯುತರಾದಂತಹ ವಿಶಾಲ್ ರವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಛಾಯಾಚಿತ್ರವನ್ನು ನೀಡಿ ಸಹಕರಿಸಿದಂತಹ ತಂಡದ ಸದಸ್ಯರು ಸಮಾರೋಪ ಸಮಾರಂಭದ ಮುಖ್ಯ ಘಟಕಕ್ಕೆ ನಾವು ತಲುಪುತ್ತಿದ್ದೇವೆ. ಇದರ ದಿವಂಗತ ಡಿ.ಆರ್. ಮಣಿಕಂಠ ಇವರ ಸ್ಮರಣಾರ್ಥ ನಡೆದಂತಹ ರಾಷ್ಟ್ರಮಟ್ಟದ ಹೊನಲು ಬೆಳಕಿನ ಪಂದ್ಯಾಟದ ಇಂಡಿವಿಜುವಲ್ ಪ್ರಶಸ್ತಿಗಳನ್ನು ನೀಡುವಂತಹ ಸಮಯ. ಇದರ ಪಂದ್ಯಾಕೂಟದಲ್ಲಿ ಬೆಸ್ಟ್ ಅಟ್ಯಾಕರ್ ಆಗಿ ಹೊರಹೊಮ್ಮಿದ್ದಾರೆ ಮುಕುಂದ ತಂಡದ ಕ್ಷತ್ರಿಯನ್. ಗಟ್ಟಿ ಚಪ್ಪಾಳೆ ಮೂಲಕ ಇವರನ್ನು ವೇದಿಕೆಗೆ ಆಗಮನಿಸುತ್ತಿದ್ದೇವೆ. ಕ್ಷತ್ರಿಯನ್ ರವರು ಎಲ್ಲಿದ್ರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶಾಶ್ವತ ಫಲಕವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದರ ಪಂದ್ಯಾಟದ ಕ್ರೀಡಾಕೂಟದ ಬೆಸ್ಟ್ ಅಟ್ಯಾಕರ್ ಆಗಿ ಮುಕುಂದ ತಂಡದ ಕ್ಷತ್ರಿಯನ್ ಗಟ್ಟಿ ಚಪ್ಪಾಳೆ ಮೂಲಕ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಬೆಸ್ಟ್ ಸೆಟ್ಟರ್ ಆಗಿ ಆಯ್ಕೆಗೊಂಡಿದ್ದಾರೆ ಮುಕುಂದ ತಂಡದ ಚಿನ್ನ. ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಅದೇ ರೀತಿ ಬೆಸ್ಟ್ ಆಲ್ರೌಂಡರ್ಗೆ ರೈಸನ್ ರೆಬೆಲ್ಲೋ ಪ್ರಶಸ್ತಿ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ಅದೇ ರೀತಿ ಬೆಸ್ಟ್ ಲೀಬ್ರೋ ಮುಕುಂದ ತಂಡದ ದರ್ಶನ್ ರವರು. ಇದರ ಕ್ರೀಡಾಕೂಟದಲ್ಲಿ ಚತುರ್ಥ ಸ್ಥಾನವನ್ನು ಪಡೆದಂತಹ ತಂಡದ ಸದಸ್ಯರು ಇದರಲ್ಲಿ ವೇದಿಕೆಗೆ ಆಗಮಿಸುವಾಗಿ ಆಯ್ಕೆಗೊಳ್ಳುತ್ತಿದ್ದಾರೆ. ಶ್ರೀಹರಿ ಗ್ರೂಪ್ಸ್ ತಂಡದ ಸದಸ್ಯರು ಎಲ್ಲ ಗಣ್ಯಾತಿ ಗಣ್ಯರು ಒಟ್ಟು ಸೇರುವ ಮುಖೇನ ಇವರಿಗೆ ಪ್ರಶಸ್ತಿಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕೊಡುಗೈ ದಾನಿಯಾಗಿ ನೀಡಿದಂತಹ ಅಯ್ಯಪ್ಪನ್ ರವರು
ನಮ್ಮೊಂದಿಗೆ ಸಹಕರಿಸಿದಂತಹ ಕೊಡುಗೈದಾನಿ. ಚತುರ್ಥನ ಸ್ಥಾನ ಶ್ರೀಹರಿ ಗ್ರೂಪ್ಸ್ ತಂಡಕ್ಕೆ ಲಭಿಸಿದೆ. 15,000 ನಗದಿನೊಂದಿಗೆ ಪಾರಿತೋಷಕವನ್ನು ತನ್ನೊದಗಿಸಿಕೊಂಡಂತಹ ತಂಡ. ಅದೇ ರೀತಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದೆ. 30,000 ನಗದಿನೊಂದಿಗೆ ತೃತೀಯ ಸ್ಥಾನದ ಪಾರಿತೋಷಕ. ಮುಂಡ್ಕೂರು ಫ್ರೆಂಡ್ಸ್ ಮುಂಬೈ ತಂಡದ ಸದಸ್ಯರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ಗಣ್ಯತಿಗಣ್ಯರು ಒಟ್ಟು ಸೇರುವ ಮುಖೇನ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಪದ್ಯಕೂಟದ ರನ್ನರ್ ಅಪ್ ಗಟ್ಟಿ ಚಪ್ಪಲ ಮೂಲಕ ಪ್ರೀತಿಪೂರ್ವಕವಾದ ಸ್ವಾಗತ. ಗೋಲ್ಡನ್ ಈಗಲ್ ಫ್ರೆಂಡ್ಸ್ ಪಣಂಬೂರು ತಂಡಕ್ಕೆ ಅಶ್ವಲ್ ಸಾವನ್ ಛಾಯಾಚಿತ್ರಕ್ಕಾಗಿ ತಮ್ಮನ್ನು ಕಾಯ್ತಾ ಇದ್ದೇವೆ. ಆಟಗಾರರು ಗೋಲ್ಡನ್ ಈಗಲ್ಸ್ ತಂಡದ ಆಟಗಾರರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಛಾಯಾಚಿತ್ರಕ್ಕಾಗಿ ತಮ್ಮನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಗಣ್ಯರು ಅದೇ ರೀತಿ ಮಾಲಕರ ಉಪಸ್ಥಿತಿಯಲ್ಲಿ ಡಾಕ್ಟರ್ ದಿವಂಗತ DR ಮಣಿಕಂಠ ಸ್ಮರಣಾರ್ಥ ರಾಷ್ಟ್ರಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾಟದ ದ್ವಿತೀಯ ಸ್ಥಾನಿಗಳಾದಂತಹ ಗೋಲ್ಡನ್ ಈಗಲ್ ಫ್ರೆಂಡ್ಸ್ ಪರಂಬೂರು. ಅದೇ ರೀತಿ ಇಂದಿನ ರಾಷ್ಟ್ರಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾಟದ ಚಾಂಪಿಯನ್ಸ್ ಟೀಮ್ ಮುಕುಂದ ತಂಡ ವೇದಿಕೆಗೆ ಆಹ್ವಾನಿಸಿಕೊಳ್ಳುತ್ತಿದ್ದೇವೆ. ತಂಡದ ವ್ಯವಸ್ಥಾಪಕರು ಅದೇ ರೀತಿ ತಂಡದ ಸದಸ್ಯರು ವೇದಿಕೆಗೆ ಆಹ್ವಾನಿಸಿಕೊಳ್ಳುತ್ತಿದ್ದೇವೆ. 1 ಲಕ್ಷದ ನಗದಿನೊಂದಿಗೆ ಸುಂದರವಾದ ಪಾರಿತೋಷಕ. ದಿವಂಗತ DR ಮಣಿಕಂಠ ಇವರ ಧರ್ಮಪತ್ನಿ. ಅದೇ ರೀತಿ ಇಂದಿನ ಕ್ರೀಡಾಕೂಟದ ಚಾಂಪಿಯನ್ಸ್ ಮುಕುಂದ ಟೀಮ್ ಮುಕುಂದ ತಂಡಕ್ಕೆ ಅಭಿನಂದನೆಗಳು. ಸಮಾರೋಪ ಸಮಾರಂಭವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಲಾಗುತ್ತಿದೆ. ಧನ್ಯವಾದಗಳು.